ಸರ್ಕಾರ ಈ ಕೂಡಲೇ ಸುರತ್ಕಲ್ನ ಅಕ್ರಮ ಟೋಲ್ ಗೇಟ್ ತೆರವು ಮಾಡದೇ ಇದ್ದಲ್ಲಿ ಅಕ್ಟೋಬರ್ 18ರಂದು ಟೋಲ್ ತೆರವಿಗೆ ನೇರ ಕಾರ್ಯಾಚರಣೆ ಮಾಡುತ್ತೇವೆ ಎಂದು ಡಿವೈಎಫ್ಐ ಮುಖಂಡ ಮುನೀರ್ ಕಾಟಿಪಳ್ಳ ಹೇಳಿದ್ದಾರೆ. ಜನರನ್ನ ಮಂಗ ಮಾಡಿದ್ದು ಸಾಕು, ಇನ್ನು ಮಂಗ ಮಾಡಲು ಸಾಧ್ಯವಿಲ್ಲ. ಕೂಡಲೇ ಟೋಲ್ ತೆರವಿಗೆ ದಿನಾಂಕ ನಿಗದಿಗೊಳಿಸಿ ಎಂದು ಡಿವೈಎಫ್ಐ ಮುಖಂಡ ಮುನೀರ್ ಕಾಟಿಪಳ್ಳ ಎಚ್ಚರಿಸಿದ್ದಾರೆ. ಸುರತ್ಕಲ್ ಅಕ್ರಮ ಟೋಲ್ ಗೇಟ್ ತೆರವಿನ ದಿನಾಂಕ ಘೋಷಣೆ ಮಾಡುವಂತೆ ಒತ್ತಾಯಿಸಿ ಟೋಲ್ ಗೇಟ್ ವಿರೋಧಿ ಹೋರಾಟ ಸಮಿತಿ ಆಶ್ರಯದಲ್ಲಿ ಟೋಲ್ ಗೇಟ್ ಮುಂಭಾಗದಲ್ಲಿ ನಿನ್ನೆ ಬೆಳಗಿನಿಂದ ವಿವಿಧ ಸಂಘಟನೆಗಳಿಂದ ಧರಣಿ ಪ್ರತಿಭಟನೆಯಲ್ಲಿ ಮಾತಾಡುತ್ತಿದ್ದರು. ಅಕ್ಟೋಬರ್ 18 ಟೋಲ್ ತೆರವಿಗೆ ನೇರ ಕಾರ್ಯಾಚರಣೆ ಮಾಡ್ತೇವೆ. ಯಾರೆಲ್ಲ ಅಕ್ರಮ ಟೋಲ್ ಕಿತ್ತೈಸಬೇಕೆಂದು ಹೇಳುತ್ತೀರೋ ನೀವೆಲ್ಲ ನಮ್ಮ ಜೊತೆಯಲ್ಲಿ ಬನ್ನಿ. ನಾವು ಯಾರಿಗೆ ಹೆದರಿ ಅವಿತು ಕೊರೋದಿಲ್ಲ. ನಾವು ಹೋರಾಟದಲ್ಲಿ ನಿಮ್ಮ ಜೊತೆ ಮುಂದೆ ನಿಲ್ತೇವೆ. ಅವತ್ತಾಗುವ ಅನಾಹುತಕ್ಕೆ ಸಂಸದ ನಳಿನ್ ಕುಮಾರ್ ಕಟೀಲ್, ಶಾಸಕ ಭರತ್ ಶೆಟ್ಟಿ, ಉಮಾನಾಥ್ ಕೋಟ್ಯಾನ್, ಲಾಲಾಜ್ ಮೆಂಡನ್ ಅವರೇ ಹೊಣೆಯಾಗಲಿದ್ದಾರೆ ಎಂದು ಹೇಳಿದರು. ಆಡಳಿತದಲ್ಲಿರುವ ಎಂಎಲ್ಎ ಎಂಪಿ ಅವರಿಗೂ ಎಲ್ಲರಿಗೂ ಕೊಟ್ಟರು ಕೂಡ ಯಾವುದೇ ಪ್ರಯೋಜನವಾಗದ ಕಾರಣ ಈ ಆಡಳಿತದಲ್ಲಿರುವವರ ಅಂಚನೆ ಈ ಹೋರಾಟ ಎಂಕ್ಲೆಗೆ ಗೆಲುವು ತಿಕ್ಕೊಂಡು ಕೊಲ್ಪುರೇತ ಸಂದೇಶ ಇನ್ನಿತ ಈ ಸಭೆಂತುಲಗನೆ ಗೊತ್ತಾಗ್ಬೋದು. ಇದಕ್ಕೆ ಒವ್ವೇ ರೀತಿಯ ಸಂಶಯ ನೆಗೊಚ್ಚಿ ಸಭೆಗೆ ಪೂರಕವಾದ ದೇವರ ಆಶೀರ್ವಾದ ತಿಕ್ಕದು. 4 ವರ್ಷ ಬದುಕಿಲಿ ದೊಂಬು ಒಂದು ದೇವರನ ಆಶೀರ್ವಾದ ಈ ಹೋರಾಟಕ್ಕೆ ಶುಭ ಲಕ್ಷಣ. ಜಾಸ್ತಿ ವಿಸ್ತಾರವಾದ ಪಾತ್ರ ಹೋಗುಜ ಎಲ್ಲ ನಿಖಲ ಲೆಕ್ಕನೆ ಸುಮಾರು ಸತಿ ಮುನಿಡಕ್ಕೆ ಎಂದಾಂಡಿ ಡರ್ಪುಣ್ಯ ಬಂದ್ ಯಾರು ಮುರಗಿದ ಅನುಕೂಲ ಕಾರ್ಯಕ್ರಮ ಎಲ್ಲ ನಾಗರಿಕರ ತಾವು ದಯವಿಟ್ಟು ಒಮ್ಮೆ ಎಲ್ಲ ಪಕ್ಷಾತೀತವಾಗಿ ಬಿಜೆಪಿಯ ಮುಖಂಡರಿಂದ ಹಿಡಿದು ಸಾರ್ವಜನಿಕರ ಹತ್ರ ತಾವು ಒಂದು ಪ್ರಶ್ನೆ ಕೇಳಬೇಕು. ಈ ಟೋಲ್ ಅಗತ್ಯ ಉಂಟಾ ಎಂಬ ಪ್ರಶ್ನೆಯನ್ನು ತಾವು ಕೇಳಬೇಕು. ಯಾರಾದರೂ ಬೇಕಂತ ಹೇಳಿದ್ರೆ ನಾನು ನನ್ನ ರಾಜಕೀಯ ನಿವೃತ್ತಿಯನ್ನು ಮಾಡಲಿಕ್ಕೆ ಇಚ್ಛಿಸ್ತೇನೆ. ಬಹುಶಃ ಎಲ್ಲರಿಗೂ ಕೂಡ ಬೇಡದಂತ ಈ ಟೋಲ್ ಶಾಸಕರ ಹತ್ರ ಕೇಳಿದ್ರೆ ಅವರು ಕೂಡ ಹೇಳ್ತಾರೆ ನಮಗೆ ಈ ಟೋಲ್ ಬೇಡ ಅಂತ. ಸಂಸದರ ಹತ್ರ ಕೇಳಿದ್ರೆ ಅವರು ಕೂಡ ಹೇಳ್ತಾರೆ ನಮಗೆ ಈ ಟೋಲ್ ಬೇಡ ಅಂತ. ಇವರು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಹಾಕುವಂತ ಮತ್ತೆ ಡಾಮರೀಕರಣ ಮಾಡಿದ್ದಾರೆ. ಯಾರ ದುಡ್ಡಲ್ಲಿ ಅವರು ಡಾಮರೀಕರಣ ಮಾಡಿದ್ದಾರೆ? ಜನರು ಕಷ್ಟಪಟ್ಟು ಟ್ಯಾಕ್ಸ್ ದುಡ್ಡಿಂದ ಡಾಮರೀಕರಣ ಮಾಡಿದ್ದಾರೆ. ತುಂಬಾ ಬೇಜಾರಾಗ್ತದೆ. ಅದು ಬಿಟ್ಟು ಜನರನ್ನು ದಾರಿ ತಪ್ಪಿಸಲಿಕ್ಕೆ ಮತ್ತೆ ಇವತ್ತು ಬೆಳಗ್ಗೆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅವರು ಅತಿ ಶೀಘ್ರವೇ ಈ ಟೋಲ್ ಅನ್ನು ತೆರವು ಮಾಡ್ತಾರೆ ಅಂತ ಹೇಳಿ ಇದು ಪ್ರತಿ ಸಲ ಹೇಳುವಂಥದ್ದು.